ಬೆಳ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೆಳ್ಮ ಕೋರ್ದಪ್ಪು ದೇವಸ್ಥಾನ ಸಂಪರ್ಕ ರಸ್ತೆ ಸೇತುವೆ ನಿರ್ಮಾಣಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಬೆಳ್ಮ ಗ್ರಾಮದ ಕೋರ್ದಬ್ಬು ದೇವಸ್ಥಾನ ಸಂಪರ್ಕ ರಸ್ತೆ ಸೇತುವೆ ಕಾಮಗಾರಿಗೆ ಶಾಸಕ ಯುಟಿ ಖಾದರ್ ಅವರು ಚಾಲನೆಯನ್ನ ನೀಡಿದರು. ನಂತರ ಮಾತನಾಡಿದ ಅವರು, ಬೆಳ್ಮ ಕೋರ್ದಬ್ಬು ಕ್ಷೇತ್ರದ ಅಭಿವೃದ್ಧಿಗೆ ಬೇಕಾದ ಹಲವು ಕಾಮಗಾರಿಯನ್ನ ನಡೆಸಲಾಗಿದೆ. ಇದೀಗ ಕ್ಷೇತ್ರದ ಅನುಕೂಲಕ್ಕಾಗಿ ಸೇತುವೆ ಕಾಮಗಾರಿಗೆ ಶಿಲಾನ್ಯಾಸ ನಡೆಸಲಾಗಿದ್ದು, ಮುಂದಿನ ದಿನಗಳಲ್ಲಿ ತಡೆಗೋಡೆ ಕಾಮಗಾರಿ ನಡೆಸಲಾಗುವುದೆಂದು ಹೇಳಿದರು. ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿವಿಧ ಗ್ರಾಮ ಮಟ್ಟದಲ್ಲಿ ಇವತ್ತು ಜನಸಾಮಾನ್ಯರಿಗೆ ಸಂಪರ್ಕಿಸುವಂಥ ಸಂಪರ್ಕ ಸೇತುವೆಗೆ ನಾವು ಇವತ್ತು ಸುಮಾರು 12 ಕಡೆ ನಾವಿವತ್ತು ಚಾಲನೆ ಕೊಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಬೆಳ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬರಿಕೆಗೆ ಮತ್ತು ಬೆಳ್ಮ ಗ್ರಾಮ ಪಂಚಾಯತಿಯ ಅಡ್ಕ ಮುಖ್ಯ ರಸ್ತೆಗೆ ಸಂಪರ್ಕಿಸುವಂಥ ಸೇತುವೆ ಕೂಡ ನಾವು ಇವತ್ತು ಶಂಕುಸ್ಥಾಪನೆ ಮಾಡಿ ಈ ಪ್ರದೇಶದ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ನಾವು ಇವತ್ತು ನಿರ್ಮಾಣ ಮಾಡ್ತೇವೆ. ಬಹುಶಃ ಬರಿಕೆ ಯಾವಾಗಲೂ ಕೂಡ ನಾವು ಇಲ್ಲಿ ಆ ಧಾರ್ಮಿಕ ಕಾರ್ಯಕ್ರಮ ಕೋರ್ದಬ್ಬು ಕ್ಷೇತ್ರದ ಧಾರ್ಮಿಕ ಕಾರ್ಯಕ್ರಮ ಪ್ರತಿ ಸಲ ಹೋಗುವಾಗ ನಾಗಪ್ಪಣ್ಣನವರು, ಈ ಪ್ರದೇಶದ ನಮ್ಮ ಪಂಚಾಯತ್ ಸಿದ್ಧ ಮಾಸ ಯೂಸುಫಕ್ಕನವರು, ಈಗಿನ ಅಧ್ಯಕ್ಷ ಸತ್ತಾರ್ ಅವರು, ಅದೇ ರೀತಿ ರವಿರಾಜ್ ಅವರು ಮತ್ತು ಅವ್ರ ಕುಟುಂಬಸ್ಥರು, ಅದೇ ರೀತಿ ನಮ್ಮ ಪಂಚಾಯತ್ ಸದಸ್ಯ ಅಂತ ಸತ್ತಾರ್ನವರು, ನಮ್ಮ ಕಬೀರ್ ಅವರು, ನಮ್ಮ ರೌಫ್ ಅವರು, ಅಬ್ದುಲ್ಲಾ ಖಾನ್ ಅವರು ಮತ್ತು ನಮ್ಮ ಹನೀಫ್ ಮತ್ತು ನಮ್ಮ ಮೇರ ಇಕ್ಬಾಲ್, ಯಾಕೆಂತ ಹೇಳಿ ಒಂದು ಜನಸಾಮಾನ್ಯರಿಗೆ ಇಲ್ಲಿ ಸಂಪರ್ಕ ಮಾಡೋ ಅವಕಾಶವನ್ನು ಕಲ್ಪಿಸಬೇಕೆಂಬ ಉದ್ದೇಶದಿಂದ ಬಹುಶಃ ಈ ಒಂದು ಬರಿಕೆಯ ಕೋರ್ದಬ್ಬು ಕ್ಷೇತ್ರಕ್ಕೆ ಏನೆಲ್ಲ ಅಭಿವೃದ್ಧಿ ಕೆಲಸ ಮಾಡಬೇಕಾ ಸದನಕ್ಕೆ ಹೇಳಿದನ್ನೆಲ್ಲ ಇವತ್ತು ಮಾಡಿ ನಾವು ಇವತ್ತು ಕೊಟ್ಟಿದ್ದೇವೆ. ಕೋರ್ದಬ್ಬು ದೇವಸ್ಥಾನದ ಗುರಿಕಾರ ನಾಗಪ್ಪ ಅವರು ಮಾತನಾಡಿ, ಈ ಭಾಗದಲ್ಲಿ ಬೇಡಿಕೆಗೆ ಅನುಗುಣವಾಗಿ ಸಾಕಷ್ಟು ಕೆಲಸಗಳನ್ನು ಶಾಸಕರು ಮಾಡಿಕೊಟ್ಟಿದ್ದಾರೆ. ಅವರು ನಮ್ಮ ಕುಟುಂಬದ ಸದಸ್ಯರಿದ್ದಂತೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬೆಳ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಿಎಂ ಸತ್ತಾರ್, ಸದಸ್ಯರಾದ ರೌಫ್ ರೆಂಚಾಡಿ, ಅಬ್ದುಲ್ ಎಂಎ ಸತ್ತಾರ್ ರೆಂಚಾಡಿ, ಹೇಮಾವತಿ ಬರಿಕೆ, ಮಾಜಿ ಸದಸ್ಯರಾದ ಕಬೇಡಿ, ಯೂಸುಫ್ ಬಾಬಾ, ಪ್ರಮುಖರಾದ ರವಿರಾಜ್ ಶೆಟ್ಟಿ, ಪ್ರಶಾಂತ್ ಭಟ್, ಇಕ್ಬಾಲ್ ಎಚ್ಆರ್ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು.